ಕೋವಿಡ್ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರು ಕೊಟ್ಟಂತಹ ಕಿಟ್ ಇವತ್ತು ಅಸಮರ್ಪಕವಾಗಿದ್ದು ಕ್ವಾಲಿಟಿ ಕೂಡ ಸರಿಯಾಗಿಲ್ಲ. ರಾಜ್ಯ ಸರ್ಕಾರ ಕಾರ್ಮಿಕ ಇಲಾಖೆದ ಮುಖೇನ ಕಟ್ಟಡ ಕಾರ್ಮಿಕರಿಗೆ ಕೊರೊಂದುಪ್ಪುನ ತೆನಸದ ಕಿಟ್ಲೇಡ್ ದಿಂಜ ಅವ್ಯವಹಾರ ಆದಿತ್ತದು ಈ ಬಕೆಟ್ ತನಿಖೆ ಮಲ್ಪಡು ಪಂಡದು ಕುಡ್ಲ ಕ್ಷೇತ್ರದ ಶಾಸಕರು ಶ್ರೀ ಯುಟಿ ಖಾದರ್ ಒತ್ತಾಯ ಮಾಡಿದರು. ಐತಾರ ಕುಡ್ಲದ ಸರ್ಕಿಟ್ ಹೌಸ್ ಸುಡ್ಲೆತ್ತಿನ ಸುದ್ದಿಗೋಷ್ಠಿಡು ಶ್ರೀ ಯುಟಿ ಖಾದರ್ ಈ ವಿಷಯ ತೆರಿಪಾಯರು. ಕಾರ್ಮಿಕ ಇಲಾಖೆಯಿಂದ ಕೋವಿಡ್ ಸಂದರ್ಭದಲ್ಲಿ ಕಟ್ಟಡ ಕಾರ್ಮಿಕರು ಕೊಟ್ಟಂತಹ ಕಿಟ್ ಇವತ್ತು ಅಸಮರ್ಪಕವಾಗಿದ್ದು ಕ್ವಾಲಿಟಿ ಕೂಡ ಸರಿಯಾಗಿಲ್ಲ ಮತ್ತು ಕೋವಿಡ್ ಸಂದರ್ಭದಲ್ಲಿ ಅಗತ್ಯ ಇಲ್ಲದಂತಹ ಕಿಟ್ಟನ್ನು ಒದಗಿಸಿರ್ತಾರೆ. ಇದು ಬಹುಶಃ ಕಟ್ಟಡ ಕಾರ್ಮಿಕರ ಕಲ್ಯಾಣಕ್ಕೆ ಏನು ಇವತ್ತು ಅನುದಾನ ಮೀಸಲಿಟ್ಟಿದೆಯಾ ಇದರ ಸಂಪೂರ್ಣವಾದ ದುರುಪಯೋಗ ಮಾಡಲಾಗಿದೆ. ಈ ಖರ್ಚು ಮಾಡಿದ ಹಣದಲ್ಲಿ ಕಟ್ಟಡ ಕಾರ್ಮಿಕರಿಗೆ ಪ್ರಯೋಜನ ಆಗುವಂತಹ ಎಷ್ಟೇ ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡು ಉತ್ತಮವಾದ ಆ ಒಂದು ಕಿಟ್ಟನ್ನು ಕೂಡ ಇವತ್ತು ಕೊಡ್ಬೋದಿತ್ತು. ಆದರೆ ಇವತ್ತು ನಮಗೆ ಇದನ್ನು ಕೊಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವಿದನ್ನು ಕೊಡಬಾರ್ದ ಯಾರಿಗೆ ಕೊಡಬೇಕಂದ ಜಿಜ್ಞಾಸೆಯಲ್ಲಿ ನಾವು ಇವತ್ತು ಇದ್ದೇವೆ. ಆಹಾರ ಕಿಟ್ ಏನಿದೆಯಾ ಅದು ಬಂದದನ್ನು ಇವತ್ತು ಕಾರ್ಮಿಕರಿಗೆ ಮತ್ತು ಅಸಂಘ ಕಾರ್ಮಿಕರಿಗೆ ನಾವು ಕೊಟ್ಟಿದ್ದೇವೆ. ಯಾಕೆ ನಾವು ಅದನ್ನು ರಿಟರ್ನ್ ಮಾಡಿ ಜನರನ್ನು ನಾವು ಇದನ್ನು ನಂತರ ವಂಚಿಸಲಾಗೋದು ಬೇಡ ಅಂಥೇಳಿ. ಅದರ ಜೊತೆಯಲ್ಲಿ ಇಮ್ಯುನಿಟಿ ಕಿಟ್ ಅಂತೇಳಿ ಆಯುರ್ವೇದಿಕ್ ಸಂಬಂಧಪಟ್ಟಾಗ ಯಾವ ಕಂಪೆನಿ ಅಥವಾ ಯಾವುದರಿಂದ ಹೇಗೆ ಅದು ಯಾರು ಅದನ್ನು ರಿಕಮೆಂಡ್ ಮಾಡಿದರು ಇಮ್ಯುನಿಟಿಗೆ ಅಂತೇಳಿ ಸ್ಪಷ್ಟತೆ ಇಲ್ಲ. ಅದು ಮತ್ತೊಂದು ಸೇಫ್ಟಿ ಕಿಟ್ ಅಂತೇಳಿ ಮಹಿಳೆಯರಿಗೆ ಮತ್ತು ಗಂಡಸರಿಗೆ ಕೊಡೋ ವಿಚಾರ ಆಗಿದೆ. ಇದೆಲ್ಲವೂ ಕೂಡ ಇವತ್ತು ಸಮರ್ಪಕವಾಗಿ ಇವತ್ತು ಇದರ ಬಗ್ಗೆ ತನಿಖೆ ಆಗಬೇಕು. ಯಾಕೆ ಆ ಫುಡ್ ಕಿಟ್ಟಿಗೆ ನೀವು ನೋಡಿದರೆ ಸುಮಾರು 1,000 ರೂಪಾಯಿ ಇವತ್ತು ಅವರು ಚಾರ್ಜ್ ಮಾಡಿರ್ತಾರೆ. ಇವತ್ತು ಆ ಇಮ್ಯುನಿಟಿ ಕಿಟ್ ಗಂಡಸರು 659, ಹೆಂಗಸರು 694 ಹಾಗೂ ಪ್ರೋಟೀನ್ದು ಸುಮಾರು 1,000 ರೂಪಾಯಿ ಇವತ್ತು ಖರ್ಚು ಮಾಡಿದ ಎಂಬ ಮಾಹಿತಿ ಇವತ್ತು ಇದೆ. 2,500 3,000 ತನಕವರೆಗೂ ಕೂಡ ಇವತ್ತು ಕಾಂಪ್ಯಾಕ್ಟ್ ಆಗಿ ಇವತ್ತು ಖರ್ಚು ಇವತ್ತು ಮಾಡಿದ ಮಾಹಿತಿ ನನಗೆ ಬಂದದ್ದು. ಇದರ ನಿಜವಾದ ರೇಟನ್ನು ನಾವಿದು ಅಧಿಕೃತವಾಗಿ ನಾವು ಕೇಳಿದ್ದೇವೆ. ಕಿಟ್ಟನ್ನು ಕೊಡುವ ಸಂದರ್ಭದಲ್ಲಿ ಕಾರ್ಮಿಕರಿಗೆ ಪ್ರಯೋಜನ ಆಗುವಂಥದ್ದು ಮತ್ತು ಆ ದುಡ್ಡು ಖರ್ಚು ಮಾಡೋದಕ್ಕೆ ಅದಕ್ಕೆ ವ್ಯಾಲ್ಯೂ ಬರುವಂಥದ್ದು ಕೊಡಬೇಕಿತ್ತು. ಒಂದು ಕ್ಷೇತ್ರಕ್ಕೆ ಸುಮಾರು 5,000 ಫುಡ್ ಕಿಟ್, 3,000 ಇಮ್ಯುನಿಟಿ ಕಿಟ್, 2,500 ಇನ್ನೊಂದು ಕಿಟ್. ಇಡೀ ರಾಜ್ಯ 224 ಕ್ಷೇತ್ರದಲ್ಲಿ ಇನ್ನು MLCಗಳ ಕಿಟ್ಟು ಬೇರೆ, MP ಕಿಟ್ಟು ಬೇರೆ ಮತ್ತು ಲೀಡ್ರ್ಗಳಿಗಿಟ್ಟು ಬೇರೆ. 224 ಕ್ಷೇತ್ರದಲ್ಲಿ ಎಷ್ಟು ಲಕ್ಷ ಎಷ್ಟು ಮಿಲಿಯನ್ ಇವತ್ತಾಗ್ತದೆ? ಅದು 10 ಲಕ್ಷದಿಂದ 1 ಮಿಲಿಯನ್ ಆಗ್ತದೆ. ಕೆಲವು ಕಡೆ 10,000 ಕಿಟ್ ಒಂದು ಕ್ಷೇತ್ರಕ್ಕೆ, ಬೆಂಗಳೂರಿನ ಕಡೆ 15,000 ಒಂದು ಕ್ಷೇತ್ರಕ್ಕೆ. ಆದ ಕಾರಣ ಇದನ್ನು ಸರ್ಕಾರ ಸಮರ್ಪಕವಾಗಿ ತನಿಖೆ ಇವತ್ತು ಮಾಡಬೇಕು. ಮತ್ತು ಕಟ್ಟಡ ಕಾರ್ಮಿಕರ ಮತ್ತು ಈ ತಳವರ್ಗದ ಜನರಿಗೆ ಏನು ಇವತ್ತು ಸರ್ಕಾರ ಮೀಸಲು ಅದನ್ನು ಸದುಪಯೋಗ ಮಾಡಲಿಕ್ಕೆ ಪ್ರಯತ್ನ ಆಗಬೇಕು. ನೀವು ರಿಕ್ಷಾ ಚಾಲಕರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ, ಟೈಲರ್ಗಳಿಗೆ, ಹೇರ್ ಕಟ್ ಮಾಡುವಂತಹ ನಮ್ಮ ಕ್ಷೌರಿಕರಿಗೆ, ಬೀದಿ ಬದಿ ವ್ಯಾಪಾರಸ್ಥರಿಗೆ ನೀವು ಅಸಂಘಟಿತ ಕಾರ್ಮಿಕರಿಂದ 2,000 3,000 ಕೊಟ್ಟಿದ್ದೀರಿ ಅಲ್ವಾ? ಇಲ್ಲಿ ನೀವು ಸುಮಾರು 4,000 ಇದ್ದು ಲಕ್ಷಾಂತರ ರೂಪಾಯಿ ಇದನ್ನು ಮಾಡಿ ಲಕ್ಷಾಂತರ ಇವತ್ತು ಕಿಟ್ಗಳನ್ನು ಕೊಟ್ಟು ಈ ದುಡ್ಡನ್ನು ಈ ಬಡವರೇ ಅದು ರಿಕ್ಷಾ ಚಾಲಕ ಇವರಿಗೆ ಅದು ಜಾಸ್ತಿ ಮಾಡ್ಬೋದಿತ್ತಲ್ಲ, ಟೈಲರ್ನವರಿಗೆ ಒಂದು ಸ್ವಲ್ಪ ಜಾಸ್ತಿ ಕೊಡ್ಬೋದಿತ್ತಲ್ಲ. ಆದ ಕಾರಣ ಇದು ಒಂದು ಆ ಕಾರ್ಮಿಕರಿಗೆ ನಿಷ್ಪ್ರಯೋಜಕವಾದಂಥ ಒಂದು ಕಿಟ್ ನಾವು ವಿತರಿಸುವ ಭಾಳ ಬೇಸರದಿಂದ ವಿತರಿಸಿ ಮಾಡಿದ್ದೇವೆ. ಯಾಕೆ ಅದನ್ನು ಇಟ್ಟು ನಮಗೆ ಪ್ರಯೋಜನ ಇಲ್ಲ. ಕಿಟ್ಟಿಡು ಉಪ್ಪುನ ಅರೇಟ್ ಪುರಿ ಆದಿತ್ತದು ಒರಿದಿನ ರಡ್ಡೆ ಕಿಟ್ಟು ಒವ್ವೇ ಪ್ರಯೋಜನ ಅಂತಿನವು ನೇಕು ರಡ್ಡೆದು ಸುಮಾರು 3,000 ಮೊಟ್ಟ ಸರ್ಕಾರ ಖರ್ಚು ಮಲ್ತಿನ ಸುದ್ದಿ ತೆಗೆದು ಕಾರ್ಮಿಕರ ಅಭಿವೃದ್ಧಿಗೆ ದೀತಿನ ಪಣವನ್ನು ಈ ರೀತಿ ದುರುಪಯೋಗ ಮಲ್ತಿನವು ಬೇಜಾರದ ಸಂಗತಿ ಪಂಡದು ಅರು ತೆರಿಪಾಯರು. ಅಗತ್ಯ ಬಂದರೆ ನಾವು ಇಲ್ಲೊಂದು ಡಿಸ್ಪ್ಲೇ ಮಾಡ್ತೇನೆ, ನಿಮಗೆ ಸ್ವಲ್ಪ ಗೊತ್ತಾಗಬೇಕು. ಸೊ ನಾವು ಯಾಕೆ ಅಂತ ಹೇಳಿದ್ರೆ ಸರ್ಕಾರದ ಮತ್ತು ಬಡವರ ದುಡ್ಡನ್ನು ಪೋಲು ಮಾಡಲಿಕ್ಕೆ ಯಾವ ಸರ್ಕಾರ ಕೂಡ ಕಾಳಜಿ ವಹಿಸಬಾರ್ದು. ಇದನ್ನು ನಾವು ಎಂತ ಮಾಡೋದು, ನಾವು ಕೊಟ್ಟಿದ್ದಾರೆ ಅಂತ ನಾವೀಗ ಇವರಿಗೆಲ್ಲ ಕೊಡಬೇಕಷ್ಟೇ. ಇದಕ್ಕಿಷ್ಟೆಲ್ಲ ಇವರು ಖರ್ಚು ಮಾಡಿದ ದುಡ್ಡನ್ನು ಸಮರ್ಪಕವಾಗಿ ಅವ್ರಿಗೆ ಪ್ರಯೋಜನ ಆಗೋ ರೀತಿ ಕೆಲಸ ಮಾಡಬೇಕು, ಸರ್ಕಾರಕ್ಕೆ ಮಾಡಬೇಕು. ಇಲ್ಲ
ಅದು ನಮ್ಮ ಲೆಕ್ಕಾಚಾರದಲ್ಲಿ 500ರಿಂದ 600 ರೂಪಾಯಿಗಿಂತ ಜಾಸ್ತಿ ಆಗಲಿಕ್ಕಿಲ್ಲ. ಮತ್ತು ಅಕ್ಕಿಯಲ್ಲಿ ಕೂಡ ಆ ಗುಗ್ಗುರು ಬಂದಿದೆ. ಮತ್ತು ಕೆಲವೊಂದು ಎಲ್ಲಿಗೆ ಯಾರಿಗೆ ಹೋಗುದಂತೆ ಇಲ್ಲ. ಒಂದು ಸಿಸ್ಟಮ್ ಬೇಕಲ್ಲ. ಕಟ್ಟಡ ಕಾರ್ಮಿಕರೇ ಬರಬೇಕು. ಇದೊಂದು ಕ್ಷೇತ್ರ ನಾವು 5,000 ಕೊಡು, ನಾವು ಎಲ್ಲಿಗಂತ ಕೊಡೋದು? ನಾವೆಲ್ಲ ಗ್ರಾಮ ಪಂಚಾಯತಿಗೆ 50, 100, 200 ಮಂದಿ ಮುಟ್ಟು ಕೊಟ್ಟಿದ್ದೆವು. ಆ ಪಟ್ಟಿಯೊಮ್ಮೆ ಮಾಡಿ ಒಮ್ಮೆ ಅಕ್ಕಿ ಕೊಟ್ಟು ಅದನ್ನೇ ನಮಗೆ ಗ್ರಾಮಕ್ಕೆ ಮುಟ್ಟಿಸಲಿಕ್ಕೆ, ಆ ಪಟ್ಟಿ ತಗೊಂಡು ಅವ್ರನ್ನ ಕರೆಸಲಿಕ್ಕೆ, ಇನ್ನು ಪಟ್ಟಿ ತಗೊಂಡು ಹೋದ್ರು ಸರಿ ಇಲ್ಲ ಅಂತ ಹೇಳೋದು, ಸಿಕ್ಕದ ನಮಗೆ ಬೈಯೋದು, ನಮ್ಗೆ ಅವ್ರಿಗೆ ಕೊಟ್ಟು ನಮಗೆ ಕೊಡಲಿಲ್ಲ ಅಂತೇಳಿ. ಇನ್ನು ನಮಗೆ ದೊಣ್ಣೆ ಕೊಟ್ಟು ಪೆಟ್ಟು ತಿನ್ನುವಂಥ ಪರಿಸ್ಥಿತಿ ಆಗಿದೆ ಈಗ. ಎಲ್ಲ ಗ್ರಾಮ ಚೀಟಿಗೂ ಅವ್ರಿಗೆಲ್ಲರಿಗೂ ಕೂಡ ಕೊಟ್ಟಿದೆ, ಅವ್ರಿಗೆಲ್ಲರಿಗೂ ಕೂಡ ಕಿಟ್ಟು ಕೊಟ್ಟಿದೆ. ಗ್ರಾಮದಲ್ಲಿ ಮಾಡಿಕೊಂಡು ಅಥವಾ ಒಂದೊಂದು ಏರಿಯಾದಲ್ಲಿ ಸೇರಿಸಿಕೊಂಡು ಆ ಲಿಸ್ಟ್ ಅವರಿಗೆ ಇಟ್ಟದನ್ನು. ಯಾಕೆ ನಮಗೆ ಅದು ಕೊಡಬೇಕಂತಲ್ಲ, ನಾವು ಆಗಲೇ ಅದು ಮತ್ತು ನಾವು ಸುಮ್ಮನೆ ಕೊಡದಿದ್ದೆ ನಮ್ಮ ಅಲ್ಲಿ ಯಾವ ಕಾರ್ಮಿಕರು ವಂಚಿತರಾಗ್ತಾರೆ. ಸಿಕ್ಕಿದಷ್ಟು ಸಿಕ್ಕಲಿ. ನಾನು ಹೇಳಿದೆ ಇದನ್ನೆಲ್ಲ ನಾವು ಕೊಟ್ಟು ದುಡ್ಡು ಪೋಲ್ ಆಗ್ತದಲ್ಲ, ಇದನ್ನು ತೆಕ್ಕೊಂಡೋದು ಯಾರೋ ಅದನ್ನು ಯೂಸ್ ಮಾಡ್ಲಿಕ್ಕೆ ಆಗ್ತದ? ಏಕದಮ್ ಇದನ್ನು ತಿಂತಾರಾ ತಗೊಂಡು ಕೊಟ್ಟ ಕೂಡಲಿ? ಅವರವರು ಆಯುರ್ವೇದಿಕ್ ಡಾಕ್ಟ್ರ್ ಹತ್ರ ಹೋಗಿ ಅವರು ಹೇಳಿದರೆ ಆ ಚವನಪ್ರಾಶ ತೆಕ್ಕೊಳ್ಳಿ, ಇದು ತೆಕ್ಕೊಳ್ಳಿ ಅನ್ನೋ ಒಂದು ಧೈರ್ಯದಲ್ಲಿ ಅವರ ಮಕ್ಕಳಿಗೆ ಕೊಡ್ತಾರೆ. ಸೊ ಒಂದೊಂದು ರೀತಿಯಲ್ಲಿ. ಸೊ ಅದಕ್ಕಾಗಿ ಈಗ ಸರ್ಕಾರದ ದುಡ್ಡು ಪೋಲಾಗಬಾರ್ದು. ಇದು ಈ ಕಿಟ್ಟಿಗೆ 700 ರೂಪಾಯಿ, ಇದಕ್ಕೆ ಇಷ್ಟಕ್ಕೆ ಅಷ್ಟಕ್ಕೆ 660 ರೂಪಾಯಿ ಅಷ್ಟಕ್ಕೆ. 3 ಸೋಪು, 10 ಮಾಸ್ಕ್, 2 ಸ್ಯಾನಿಟೈಸರ್. ಹೆಸರು ಕೆಲವು ಎದುರಿಗೆ ಆಗ್ತದೆ ಸೇಫ್ಟಿ ಕಿಟ್ ಅಂತ. ಅದು ಇನ್ನು ಬರಲಿಲ್ಲ. 800 ರೂಪಾಯಿನೇ ಹೇಳ್ತಾರೆ, 800,000 ಹೇಳ್ತಾರೆ. ನನಗೆ ಅಧಿಕೃತವಾದ ಬರಲಿಲ್ಲ, 1000 ಅಂತ ಹೇಳ್ತಾರೆ ಅದಕ್ಕೆ. 660, ಇದಕ್ಕೆ 700 ಕೊಟ್ಟದ್ದು ಕೂಡ ಪ್ರಯೋಜನ ಆಗಬೇಕಲ್ಲ. ಈಗ 650 ಏನಿದೆ? 2 ಬಾತ್, 1 ಇದು, 2 ಸ್ಯಾನಿಟೈಸರ್ ಮತ್ತು ಗ್ಲೌಸ್, ಮಾಸ್ಕ್. ಆದ ಕಾರಣ ನಾವು ಸರ್ಕಾರನೇ ಒತ್ತಾಯಿಸ್ತೇವೆ, ಸರ್ಕಾರ ನಿಜವಾಗಿ ಕಾರ್ಮಿಕರ ಬಗ್ಗೆ ಕಾಳಜಿ ಇದ್ದರೆ, ಅದು ಜನರಿಗೆ ಮೋಸ ಆಗೋದಿರುವಂಥ ಕಾಳಜಿ ಇದ್ದಲ್ಲಿ ತಕ್ಷಣ ಇದನ್ನು ಎನ್ಕ್ವೈರಿ ಹಾಕಿ ನಿಜಾಂಶ ಜನರಿಗೆ ತಿಳಿಸಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಕರಾವಳಿದ ಮೀನುಗಾರರಿಗೆ ಸಬ್ಸಿಡಿ ಸರಿಯಾದ ತಿಕ್ಕೊಂಡಿಜ್ಜಿ ಉಡುಪಿ ಕೊಣಾಜೆ ಹೆಲ್ತ್ ಕಾರಿಡಾರ್ ಯೋಜನೆ ಮೆಟ್ರೋ ರೈಲ್ ಸರ್ವೇದ ಬಗೆಟ್ಲ ಅಧಿವೇಶನಡು ಎನ್ ಪ್ರಸ್ತಾಪ ಮಲ್ಪೆ ಪಂಡದು ಶ್ರೀ ಯುಟಿ ಖಾದರ್ ತೆರಿಪಾಯರು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಪೂರ್ಣವಾಗಿ ಮೋಸ ಮಾಡಿದ್ದಾರೆ. ಮೀನುಗಾರಿಕೆ ಸಂಬಂಧಪಟ್ಟಾಗೆ ಯಾವುದೇ ಒಂದು ವ್ಯವಸ್ಥೆ ಮತ್ತು ಸಣ್ಣ ಸಬ್ಸಿಡಿ ಇನ್ನೂ ಕೂಡ ಸಮರ್ಪಕವಾಗಿ ಮೀನುಗಾರಿಕೆ ಜನರಿಗೆ ಇವತ್ತು ಬರ್ತಾ ಇಲ್ಲ. ಅವತ್ತು ನಾವು ಬಜೆಟಲ್ಲಿ ಘೋಷಣೆ ಮಾಡಿದಂಥ 3 ಯೋಜನೆ 2018, 19, 20 ನಾನೇ ಮಂತ್ರಿ ಆಗಿದ್ದಾಗ, ಒಂದು ಉಡುಪಿ ಟು ಕೊಣಾಜೆ ಹೆಲ್ತ್ ಕಾರಿಡೋರ್, ಅದರ ನಂತರ ಕಳೆದ ವರ್ಷ ಒಂದು ದೀಪ ಕಂಫರ್ಟ್ ಮೀಟಿಂಗ್ ಆಯಿತು. ಅದರ ಪ್ರೋಸೆಸ್ ಏನಾಗಿದೆ, ಅದರ ಪ್ಲ್ಯಾನ್ ಏನಾಗಿದೆ, ಅದಕ್ಕೆ ಎಷ್ಟು ಅನುದಾನ ಬಿಡುಗಡೆ, ಅದು ಸಬ್ಜೆಕ್ಟೇ ಇಲ್ಲ. ಅದೇ ನಮ್ಮ ಬಜೆಟ್ನಲ್ಲಿ ಮಂಗಳೂರು ಸಿಟಿ ಕಾರ್ಪೊರೇಷನ್ 125 ಕೋಟಿ ಅನುದಾನ ಬಜೆಟ್. ಒಂದು ಬಜೆಟ್ ಅಂದರೆ ಅದು ಪ್ರಾಮಿಸ್ಡ್ ನೋಟ್, ಅದನ್ನು ಆಗಲೇಬೇಕು. ಅದನ್ನು ಕೂಡ ತಗೊಳ್ಳಿಲ್ಲ ಇವರು. ಇವತ್ತು ಟೂರಿಸಂ ಮತ್ತು ಪವಿತ್ರ ಯಾತ್ರಾ ಕೇಂದ್ರಗಳು ಮತ್ತು ಪ್ರವಾಸಿ ಕೇಂದ್ರಗಳಿಗೆ ಒಂದು ಸರ್ಕಿಟ್ ಕನೆಕ್ಟ್ ಮಾಡುವಂಥದ್ದು, ಅದು ಬಜೆಟಲ್ಲಿ ಘೋಷಣೆ ಆಗಿದೆ, ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಭವಿಷ್ಯ ದಿನಗಳಲ್ಲಿ ಮಂಗಳೂರಿಗೆ ಬೇಕಾಗುವ ಮೆಟ್ರೋ ರೈಲ್ನ ಸರ್ವೆ ಏನಾಗಿದೆ ಗೊತ್ತಿಲ್ಲ. ಅದೇ ಒಂದು ಸರ್ಕಾರ ಬಜೆಟ್ನಲ್ಲಿ ಅಧಿಕೃತ ಘೋಷಣೆ ಮಾಡಿದ ಕಾರ್ಯಕ್ರಮವನ್ನು ಅಧಿಕಾರಿಗಳ ಡಿಪಾರ್ಟ್ಮೆಂಟ್ ಮಂತ್ರಿಗಳನ್ನು ಹಿಡಿದುಕೊಂಡು ಆ ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡಿ ಜಿಲ್ಲೆಗೆ ತರುವಂಥ ಕೆಲಸ ಆಡಳಿತ ಪಕ್ಷ ಶಾಸಕ ಹೌದಲ್ವಾ? ಯಾವುದನ್ನು ಕೂಡ ತರಲಿಲ್ಲ. ಮನವಿ ಕೊಡೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಎಲ್ಲದಕ್ಕೂ ಕೂಡ. ಎಲ್ಲ ವಿಚಾರಗಳನ್ನು ಬಹುಶಃ ಜಿಲ್ಲೆಯ ಪರವಾಗಿ ನಾವು ಇವತ್ತು ಪ್ರಸ್ತಾವನೆ ಮಾಡಲಿಕ್ಕೆ ಇವತ್ತು ಇದ್ದೇವೆ. ಕಾಂಗ್ರೆಸ್ ಮುಖಂಡರು ಸದಾಶಿವ ಉಲ್ಲಾಲ್, ಮೊಹಮ್ಮದ್ ಮೋನು, ಸಂತೋಷ್ ಶೆಟ್ಟಿ ಸುದ್ದಿಗೋಷ್ಠಿ ಒಟ್ಟಿಗೆತ್ತರು. ನಾಳೆಯಿಂದ ನಮ್ಮ ಸೆಷನ್ ನಡೀತಾ ಇದೆ. ಈ ಒಂದು ಅಧಿವೇಶನದಲ್ಲಿ ಜನಸಾಮಾನ್ಯರಿಗೆ ಇವತ್ತು ಆಗುವಂಥ ಸಮಸ್ಯೆ, ಒಂದೇ ಒಂದು ಮನೆ ಇವತ್ತು ಕೊಡಲಿಲ್ಲ. ಎಷ್ಟು ಜನರನ್ನು ಮೂರ್ಖರನ್ನಾಗಿ ಮಾಡ್ತಂದು ಹೇಳಿದರೆ, ನಾವು ಅಧಿಕಾರದಲ್ಲಿದ್ದಾಗ 20 ಮನೆ ಅಂತ ಕೊಟ್ಟೆವು. ನಮ್ಮದು ಅಧಿಕಾರ ಹೋಗಿ ಬದಲಾವಣೆ ಆದಾಗ ಆ ಕೊಟ್ಟ ಆದೇಶವನ್ನು ರದ್ದುಪಡಿಸಿ MP ಚುನಾವಣೆಯ 1.5 ತಿಂಗಳ ಮುಂಚೆ ಎಲ್ಲ ಪಂಚಾಯತಿಗೆ ಆದೇಶ, ನಿಮ್ಮ ಗ್ರಾಮದಲ್ಲಿ ಯಾರಿಗಾರಿಗೆ ಮನೆ ಇಲ್ಲ ಸರ್ವೆ ಮಾಡಿ ಕೊಡಿ, ಎಲ್ಲರೂ ಮನೆ ಬಡವರ ಮನೆ ಹತ್ರ ಹೋಗಿ ನಿಮಗೆ ಕೇಂದ್ರದ ಮನೆ ಬರ್ತದೆ ಅಂತೇಳಿ ಫೋಟೋ ತೆಗೆದು ಇಲೆಕ್ಷನ್ ಇವರು ಇದೇ ಗುಂಗಿನಲ್ಲಿ ಮನೆ ಬರ್ತದೆ ಅಂತ ಹೇಳಿಕೊಂಡು ಪ್ರಚಾರ ಮಾಡಿಕೊಂಡು ಇಲೆಕ್ಷನ್ ಆದ ನಂತರ ಈ ಮನೆಯ ಪಟ್ಟಿ ಎಲ್ಲಿಗೆ ಹೋಗಿದೆ ಅಂತ ಇಲ್ಲ. ಇನ್ನು ಗ್ರಾಮ ಪಂಚಾಯತ್ ಚುನಾವಣೆ ಬಂದಾಗ
ಮತ್ತು 20 ಮನೆ ಬಂದಿದೆ ಅಂಥೇಳಿ ಅಲ್ಲಿ 20 ಮನೆಗೆ 200 ಜನರ ಅರ್ಜಿ ತೆಕ್ಕೊಂಡು ಈ ಲಿಸ್ಟ್ ಕಳಿಸಿ ಇನ್ನೂ ಕೂಡ ಅಡ್ರೆಸ್ ಇಲ್ಲ, ನಯ ಪೈಸೆ ಕಳಿಸಲಿಲ್ಲ. ಈಗ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಬರ್ತಂತೇಳಿ ಈಗ ಮತ್ತೊಂದು ಲೆಟ್ರ್ ಸರ್ವ್ ಮಾಡಲಿಕ್ಕೆ ಆ ಬಡವರ ಬಾಬಾ ದಿಕ್ಕಲಿಗೆ ಇಲ್ಲ ದಿಕ್ಕುನು ಅಂತೇಳಿ ಅವರು ಖುಷಿಯಲ್ಲಿ ನಿಂತಲ್ಲಿ ಫೋಟೋ ತೆಗೆಯೋದು. ಈ ಜನರನ್ನು ಮೂರ್ಖರನ್ನಾಗಿ ಮಾಡಿಸಲ್ಲದೆ ಒಂದೇ ಒಂದು ಮನೆ ಇವರು ಬಹುಶಃ 2.5 ವರ್ಷದಲ್ಲಿ ಒಂದು ನ್ಯಾಯ ಪೈಸೆ ಕೊಡಿಯೋದ್ರಿಗೆ ಕೊಡಲಿಲ್ಲ. ಇವತ್ತು ಮನೆ ಹೋಗಿ ಸರ್ವೆ ಮಾಡ್ತಾರಲ್ಲ, ದುಡ್ಡು ಬಜೆಟಲ್ಲಿ ದುಡ್ಡು ಇಟ್ಟಿದ್ದಾರ? ಬಜೆಟಲ್ಲಿ ದುಡ್ಡೇ ಇಡಲಿಲ್ಲ, ಇಂಥ ಕಂಪ್ಲೇಂಟ್ ಮಾಡೋದಕ್ಕೆ ದುಡ್ಡಿಲ್ಲ, ಇನ್ನು ಹೊಸ ಮನೆ ಹೇಗೆ ಕೊಡಲಿಕ್ಕೆ ಸಾಧ್ಯ? ತೆಕೊಂಡಂದ 20 ಮನೆಗಳ ಪಟ್ಟಿ ತಗೊಂಡು 1.5 ವರ್ಷ ಇತ್ತು. ನೀವು ನಿಮ್ಮ ಕಣ್ಣಾರಾಗಿ ನೀವು ನೋಡಬೇಕು. ನಾನು ಅವತ್ತು ಅಸೆಂಬ್ಲಿ ಕೂಡ ಹೇಳಿದ್ದೇನೆ, ಒಂದು ತಾಯಿ ಯಶೋಧ ಅಂತೇಳಿ ಕಿನ್ಯದಲ್ಲಿ ಅವರ ಸಣ್ಣೊಂದು ಮನೆ ಇತ್ತು, ಈಗ ಇಲ್ಲದಿಕ್ಕೊಂಡು ಅಂತ ಅವ್ರು ಪಟ್ಟಿ ತಗೊಂಡು ಹೋಗಿ ಅವ್ರು ಇಲ್ಲ ಮನೆಯನ್ನು ಡೆಮಾಲಿಷ್ ಮಾಡಿ ಜೋಪಡಿಯಲ್ಲಿದ್ದಾರೆ. ಈಗ ಅವ್ರಿಗೆ ಇದ್ದ ಮನೆ ಕೂಡ ಇಲ್ಲ, ಇವರ ದುಡ್ಡು ಕೂಡ ಇಲ್ಲ. ಒಮ್ಮೆ ಅದನ್ನು ಹೋಗಿ ನೋಡಿ ಕಣ್ಣೀರು ಬರ್ತದೆ ಅವ್ರ ಪರಿಸ್ಥಿತಿ. ಅವರೊಬ್ಬರದು ತಾಯಿ. ಇಂಥದ್ದು ಬಗ್ಗೆ ಒಂದು ಉದಾಹರಣೆ ಮಾತ್ರ. ಈ ರಾಜ್ಯದ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಜನರನ್ನು ಸಂಪೂರ್ಣವಾಗಿ ಅವರು ವಂಚನೆ ಮಾಡಿದ್ದಾರೆ, ಮೋಸ ಮಾಡಿದ್ದಾರೆ. ರೇಷನ್ ಕಾರ್ಡ್ ಇವತ್ತು ಕೊಡ್ತಾ ಇಲ್ಲ, ಅಂತ್ಯ ಸಂಸ್ಕಾರದ ದುಡ್ಡಿಗೆ ಇವತ್ತು ಆನ್ಲೈನ್ ಸ್ಟಾರ್ಟ್ ಆಗ್ತಾ ಇಲ್ಲ, BPL ಕಾರ್ಡ್ ಇವತ್ತು ಹೇಳಿದ್ದೇನೆ ನಾನು, ಅದರ ಜೊತೆಯಲ್ಲಿ ಇವತ್ತು ಪೆನ್ಷನ್ ಸಮರ್ಪವಾಗಿ ಬರ್ತಾ ಇಲ್ಲ. ಇದೆಲ್ಲ ಜೊತೆಯಲ್ಲಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಸಂಬಂಧಪಟ್ಟಾಗ ಸಮರ್ಪಕ ಚರ್ಚೆ ಆಗದೆ ಸರ್ಕಾರ ಸೂಕ್ತವಾದ ನಿರ್ಧಾರ ತಗೊಳ್ಬಾರ್ದು. ಇದರ ಸಾಧಕ ಬಾಧಕ ಏನಿದೆ ಅಂತೇಳಿಯೇ ಜನರಿಗೆ, ಮಕ್ಕಳಿಗೆ, ಹೆತ್ತವರಿಗೆ ಮತ್ತು ಶಾಲಾ ನಮ್ಮ ಮ್ಯಾನೇಜ್ಮೆಂಟ್ನವರಿಗೆ ಸರ್ವರಿಗೆ ಕೂಡ ಸಾಧಕ ಬಾಧಕ ಏನಂತ ಗೊತ್ತಾಗಬೇಕು. ಮಹತ್ವದಲ್ಲಂಥ ಬಿಲ್ಲನ್ನು ಇವತ್ತು ಅರ್ಧ ಗಂಟೆ, 1 ಗಂಟೆ, 3 ಗಂಟೆ ಚರ್ಚೆ ಆಗ್ತದೆ. ಈ ದೇಶದ ಮಕ್ಕಳ ಭವಿಷ್ಯದ ಪ್ರಶ್ನೆ, ಈ ದೇಶದ ಮಕ್ಕಳ ಎಜುಕೇಷನ್ ಸಿಸ್ಟಮ್ನ ಪ್ರಶ್ನೆ, ಈ ದೇಶದ ಮಕ್ಕಳ ತಾಯಂದಿರ ಮಾನಸಿಕ ಒತ್ತಡದ ಪ್ರಶ್ನೆ 1 ಗಂಟೆ ಕೂಡ ನೀವು ಚರ್ಚೆ ಮಾಡದೆ ಆದ್ಯಾದೇಶ ಮಾಡೋದಾದರೆ ಯಾವ ಸರ್ಕಾರ? ಈ ಸರ್ಕಾರ ಈ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಪಟ್ಟಾಗೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿಯನ್ನು ಇವರಿಗೆ ಚರ್ಚೆ ಮಾಡಲಿಕ್ಕೆ ಇವರಿಗೆ ಸಮಸ್ಯೆ ಏನು? ದಿಸ್ ವಿಲ್ ಬಿ ಒನ್ ಮೋರ್ GST. ಏನು ಇವತ್ತು GST ಮತ್ತು ಡಿಮಾನಿಟೈಸೇಷನ್ ಇವತ್ತು ಜನರಿಗೆ ಇವತ್ತು ಮಾರಕ್ಕಾಗಿದೆ, ದೇಶದ ಮಾರಕ್ಕಾಗಿದೆಯಾ? ಮುಂದಿನ ದಿನಗಳಲ್ಲಿ ದಿಸ್ ವಿಲ್ ಬಿ ದಿ ಒನ್ ಮೋರ್ GST. ಇಟ್ ಮೇ ಬಿ ಎ ಗುಡ್ ಪಾಲಿಸಿ ಬಟ್ ಬ್ಯಾಡ್ಲಿ ಇಂಪ್ಲಿಮೆಂಟೆಡ್. ಇವರ ಉದ್ದೇಶ ಯಾಕೆಂತ ಹೇಳಿದರೆ, ರಾಜೀವ್ ಗಾಂಧಿ ಅವತ್ತು ಹೊಸ ಶಿಕ್ಷಣ ನೀತಿ ತಂದ ನಂತರ 36 ವರ್ಷ ನಂತರ ಮನಮೋಹನ್ ಸಿಂಗ್ ಅವರು 2012ನಲ್ಲಿ HRD ಮಿನಿಸ್ಟರ್ ಕಪಿಲ್ ಸಿಬ್ಬಲ್ ಅವರು ಅದನ್ನು ಪ್ರಾರಂಭ ಮಾಡಿದರು, ನ್ಯೂ ಎಜುಕೇಷನ್ ಪಾಲಿಸಿ. ಅದನ್ನು ಈಗ ಇವರು ಬಂದು ಮಕ್ಕಳ ಭವಿಷ್ಯ ನೋಡಿ ಆಲೋಚನೆ ಮಾಡಿ ಅವರು ಕಾರ್ಯಕ್ರಮ ಅಲ್ಲ, ಇವರಿಗೆ ಬೇಕಾದ ರೀತಿಯಲ್ಲಿ ಇವತ್ತು ಕೆಲವೊಂದು ಬದಲಾವಣೆಗಳು ಆಗ ಸ್ಪಷ್ಟವಾದ ಡಿಸ್ಕಷನ್ ಆಗಲಿ. ಯಾಕಿದ್ದು ಯಾರಿಗೂ ರಾಜಕೀಯವಾಗಿ ತೀರ್ಮಾನ ತಗೊಳ್ಳೋ ವಿಚಾರ ಅಲ್ಲ, ಇದು ದೇಶದ ಮಕ್ಕಳದ ಭವಿಷ್ಯದ ಪ್ರಶ್ನೆ, ಸರ್ಕಾರಿ ನಮ್ಮ ಶಿಕ್ಷಣ ವ್ಯವಸ್ಥೆಯ ಪ್ರಶ್ನೆ, ಈ ದೇಶದಲ್ಲಿ ಸಣ್ಣ ಶಿಕ್ಷಣ ಸಂಸ್ಥೆ ಏನಿದೆ ಅವರ ಅಸ್ತಿತ್ವದ ಪ್ರಶ್ನೆ. ಇದರಲ್ಲಿ ಒಂದೇನಿದೆ, ಫಾರಿನ್ ಯಾವ ಕಂಪನಿಯೂ ಕೂಡ ಬಂದು ಇಲ್ಲಿ ಸ್ಟಾರ್ಟ್ ಮಾಡ್ಬೋದು ಎಜುಕೇಷನ್ ಸಿಸ್ಟಮನ್ನು ಓಪನ್. ದೊಡ್ಡವರು ಬಂದು ಸ್ಟಾರ್ಟ್ ಮಾಡುವಾಗ ಸಣ್ಣವರ ಕಥೆ ಇಲ್ಲ. ಈ ದೊಡ್ಡವ್ರ ಫೀಸ್ 5 ಲಕ್ಷ 6 ಲಕ್ಷ ಮಾಡಿದೆ ಎಜುಕೇಷನ್ಗೆ, ಈ ಮಕ್ಕಳಿಗೆ ಕೊಡೋರು ಯಾರು? ಇದೆಲ್ಲ ಕೂಡ ಸರ್ಕಾರಕ್ಕೆ ನಿಜವಾಗಿ ವಿದ್ಯಾರ್ಥಿಗಳ ಕಾಳಜಿ ಇದ್ದರೆ ಅಸೆಂಬ್ಲಿಯಲ್ಲಿ ದೀರ್ಘವಾಗಿ ಇವತ್ತು ಇದನ್ನು ಚರ್ಚೆ ಮಾಡಲಿಕ್ಕೆ ನಾವು ಅವಕಾಶ ಕೇಳ್ತೇವೆ, ಕೊಡಬೇಕಂತ ಹೇಳಿಕೆ ನಾನು ಬಯಸುವಂಥದ್ದು ಇದ್ದೇವೆ. ಯಾಕೆ ಇಟ್ಟು ಈಗ ಇದನ್ನು ಎಂತ ಮಾಡೋದಂತ ನಾವು ಚಿಂತನೆ ಕಲಿದ್ದೆ. ಒಂದು ರಿಟರ್ನ್ ಕಳಿಸಬೇಕಾ ಅಥವಾ ಜನರಿಗೆ ಕೊಡಬೇಕಾ? ನಿಜವಾಗಿ ಹೇಳ್ಬೇಕಾದ್ರೆ ಇದನ್ನು ಕೊಡದೆ ರಿಟರ್ನ್ ಕೊಡಬೇಕು. ನಿಜವಾಗಿಯೂ ಇದನ್ನು ರಿಟರ್ನ್ ಕಳಿಸಿದರೆ ಜನರಿಗೆ ಗೊತ್ತಿರೋದಿಲ್ಲ. ಎಂಗ್ಲೆ ಕಿಟ್ಟು ಬೈದನೆ ಅದನ್ನು ಬಿರಗಾಡ್ಬಿಡಿ, ಎಂಗ್ಲೆ ಕಿಟ್ಟು ದಿಕ್ಕಾದಿಲ್ಲ ಮಂದಿ ಇವರು ಎಲ್ಲಿಗೆ ಆಯ್ತು ಇಲ್ಲಿ. ಹೌದು, ಕೊಟ್ಟವರು ಯಾರು ಕೂಡ ಸಮಾಧಾನದಲ್ಲಿ ಇಲ್ಲ. ಈಗ ನಮ್ದೇನಾಗಿದೆ, ಯಾವುದಿಲ್ಲ ಕೊಟ್ಟು ಬಿಡು, ಏನು ಬೇಕಾದ್ರೂ ಮಾಡೋದು ಮಾಡಲಿ ಅಂತ ಹೇಳಿ ಒಂದು ಕೊಡುವಂಥ ಪರಿಸ್ಥಿತಿಗೆ ನಾವು ಇವತ್ತು ಬಂದು ನಿಂತಿದ್ದೇವೆ.
ಅದು ಹೇಳಿ, ಇದು ನಮಗೆ ಒಟ್ಟಿಗೆ 5,000 ಬಂದಿದೆ. ಇದು 2 ಫುಡ್ ಕಿಟ್ 5,000 ಬಂದಿದೆ 5ರಲ್ಲಿ. ಇದು ನನಗೆ ಕಮ್ಮಿ, ಬೇರೆಯವರಿಗೆಲ್ಲ ಜಾಸ್ತಿ ಇದೆ. ಮತ್ತು MP ಗೆ ಬೇರೆ ಕೋಟ, MLCಗೆ ಬೇರೆ ಕೋಟ. ಹಾಸನದೆಲ್ಲ 10,000, ಬೆಂಗಳೂರು ನಗರಕ್ಕೆಲ್ಲ 15,000. ಎಷ್ಟಾಯಿತು? 224 ಇಂಟು ನೀವು ಆ್ಯಾವ್ರೇಜ್ 10,000 ಇಂಟು 224 ಮಾಡಿ ಎಷ್ಟಾಯಿತು? ಅದು 300 ಇದ್ದಾರೆ. ಎಷ್ಟಾಯಿತು? 30 lakhs ಕಿಟ್. 30 lakhs ಅಂತೇಳಿ 3-4 ಸಾವಿರ ಅಂತ ಒಂದಿಗೆ ಆದರೆ ಎಷ್ಟಾಯಿತು? 120 crores. ಮತ್ತೆ ಯಾವುದರಿಂದ? ಇಲ್ಲೇ ದುಡ್ಡಿಲ್ಲ ಇವ್ರ ಹತ್ರ. ಕಟ್ಟಡ ಕಾರ್ಮಿಕರ ಸೆಸ್ ದುಡ್ಡು ಏನಲ್ಲಿ ಸ್ಟಾಕ್ ಇದೆ, ಅದರನ್ನೆಲ್ಲ ಖರ್ಚು ಮಾಡೋದು. ಅದರಿಂದ ಕಟ್ಟಡ ಕಾರ್ಮಿಕರಿಗೆ ಇಂದಿರಾ ಕ್ಯಾಂಟೀನ್ ಸ್ವಲ್ಪ ಊಟ ಅದು ಚೆನ್ನಾಗಿ ಕೊಡ್ಬೋದಿತ್ತಲ್ಲ ಅವರಿಗೆ, ಆ ದುಡ್ಡಿನಲ್ಲಿ. ದುಡ್ಡಿದ್ದು ಬನ್ನಿ ತಿನ್ನಿ ಅಂತ ಹೇಳಿ ಅದನ್ನೆಲ್ಲ ನಾವು ಹೇಳ್ಬೇಕಾ? ಜವಾಬ್ದಾರಿ ಸ್ಥಾನದ ಮಂತ್ರಿಗಳಿಗೆ, ಶಾಸಕರಿಗೆ ಗೊತ್ತಿಲ್ವ ಕೊಡಬೇಕಂತೇಳಿ? ಪ್ರತಿಯೊಂದು ನಾವು ಹೇಳುವಂಥ ಕೆಲಸ ಆಗಬೇಕಾ? ಇದನ್ನು ನಾವು ಹೇಳುವ ಮುಂಚೆ ನಮಗೇನು, ನಮ್ಮ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 7 kg ಅಕ್ಕಿ ಕೊಡಲಿಕ್ಕೆ ಯಾರು ನಮಗೆ ಹೇಳಿದಾರ? ಇಂದಿರಾ ಕ್ಯಾಂಟೀನ್ ನೀವು ಪ್ರಾರಂಭ ಮಾಡಿ ಅಬ್ಜೆಕ್ಷನ್ ಯಾರು ಹೇಳಿದಾರ? ಆರೋಗ್ಯ ಯೋಜನೆ ತನ್ನಿ ಅಂತ ಹೇಳಿದಾರ? ಆಯುಷ್ಮಾನ್ ಯೋಜನೆ ತನ್ನಿ ಅಂತ ಹೇಳಿದ್ರ? ಜನರ ಕಷ್ಟವನ್ನು ನೋಡಿ ಅರ್ಥ ಮಾಡಿಕೊಂಡು ಅದಕ್ಕೆ ಕಾರ್ಯಕ್ರಮ ರೂಪಿದ್ದು ಸರ್ಕಾರದ ಜವಾಬ್ದಾರಿ. ಇದು ಕಾರ್ಯಕ್ರಮ ರೂಪಿಸಿದಲ್ಲ, ಜನರನ್ನು ತೋರಿಸಿ ಅದರ ದುರುಪಯೋಗ ಪಡಿಸುವಂಥ ಪರಿಸ್ಥಿತಿ ಆಗಿದೆ ಇವರು. ಅದು ನೀವು ಇದನ್ನು ತನಿಖೆ ಒತ್ತಾಯ ಮಾಡಬೇಕು. ತನಿಖೆ ಮಾಡಿದಾಗ ಅದು ರಿಪೋರ್ಟ್ ಕರೆಕ್ಟಾಗಿ ಬರ್ತದೆ. ನಾವು ಹೇಳ್ತಾ ಇಲ್ಲ, ಅದನ್ನು ತನಿಖೆ ಮಾಡಬೇಕು ಹೇಳೋದು. ಅದಕ್ಕೆ ತನಿಖೆ ಮಾಡಬೇಕು. ಸಮರ್ಪಕ ನಿಮ್ಮ ಮುಂದೆ ಇಟ್ಟಿದ್ದೇವೆ 660 ರೂಪಾಯಿದು ಕಿಟ್ಟಲ್ಲಿ. ಆ ಕಡೆದು 660, ಈ ಕಡೆ 700 rupees ನಿಮ್ಮ ಮುಂದೆ ನಾವು ಇಟ್ಟಿದ್ದೇವೆ. 30 lakhs ಹೌದಾ? 30 lakhs ಇಂಟು ಎಲ್ಲ ಫುಡ್ ಕಿಟ್ ಅದು ಕಿಟ್ ಎಲ್ಲ ಸೇರಿಸಿ ಒಂದು 4,000 ಮಾಡಿ ಮಿನಿಮಮ್ ಅದು ಇದೆಲ್ಲ ಸೇರಿ ಫುಡ್ ಕಿಟ್ ಸೇರಿ ಎಷ್ಟಾಯಿತು? 4,000 ಇಂಟು 30 lakhs ಸುಮಾರು. ಅಂದರೆ ನನಗೆ ಗೊತ್ತಿಲ್ಲ, ನಾನು ಹೇಳುವಂಥದ್ದು. ಇದು ಯಾರಿಗೆ ಕೊಟ್ಟಿದ್ದಾರೆ? ಅವ್ರ ಅಥರೈಸ್ ಡೀಲರಾ ಇಲ್ಲದೆಲ್ಲ ತನಿಖೆಯಲ್ಲಿ ಬರಲಿ ಅಲ್ಲ ಹೊರಗಡೆ. ಅಲ್ಲ, ಕಲಬುರಗಿ ಮೇಯರ್ ಇಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷದ ಮೇಯರ್ ಇವತ್ತು ಮೇಯರ್ ಆಗ್ತಾರೆಂಬ ವಿಶ್ವಾಸ ನಮಗೆ ಸಂಪೂರ್ಣವಾಗಿದೆ. ಯಾಕೆ? ಮೆಜಾರಿಟಿ ಇವತ್ತು ಭಾಳ ಜನಸಾಮಾನ್ಯರು ಭಾಳ ಸ್ಪಷ್ಟವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ತಮ್ಮ ಮೆಜಾರಿಟಿ ಇವತ್ತು ಕೊಟ್ಟಿದ್ದಾರೆ. ಕೆಲವೇ ಸೀಟ್, ಒಂದು 4 ಸೀಟ್. ಅದು ಯಾಕೆ ಅಂತ ಹೇಳಿದರೆ BJPಯಲ್ಲಿ 5, ಒಂದು MP, 2 MLC, 2 ಶಾಸಕರು ಅವ್ರಿಗಿದ್ದ ಕಾರಣ ಇವತ್ತು ನಮಗೆ ಸ್ವಲ್ಪ ಅಡಚಣೆ ಇವತ್ತು ಆದದ್ದು. ಅದನ್ನು ಖಂಡಿತವಾಗಿ ನಮಗೆ ಸರಿ ಹೋಗ್ತಂಬ ವಿಶ್ವಾಸ ಇದೆ. ಕಾಂಗ್ರೆಸ್ನವರದಲ್ಲಿ ಮೇಯರ್ ಇವತ್ತು ಆಗ್ತಾರೆ. ಅಲ್ಲ, JDS ಅವರು ಅವರ ತತ್ವ ಪ್ರಕಾರ ಅವರು ಕಾಂಗ್ರೆಸ್ಸಿಗೆ ಮಾಡಬೇಕು, ಒಂದು ಅಕಾರ್ಡಿಂಗ್ ದ ಪಾಲಿಸಿ. ಎರಡನೇದು, JDS ಕಾಂಗ್ರೆಸ್ ಮಾಡಿದ ಉಪಕಾರವನ್ನು ಯಾವಾಗಲೂ ಕೂಡ ಮರೀಲಿಕ್ಕೆ ಸಾಧ್ಯವಿಲ್ಲ. ಅವರು ಅದನ್ನು ಮರೀತಾರಂತ ಹೇಳಿ ನಮಗೆ ಹೇಳಲಿಕ್ಕೆ ಕೂಡ ಸಾಧ್ಯ ಇಲ್ಲ, ಖಂಡಿತವಾಗಿ ಸಾಧ್ಯವಿಲ್ಲ. ಮರೆಯುವುದು ಕೂಡ ಇಲ್ಲ ಎಂಬ ವಿಶ್ವಾಸ ಇದೆ. ಯಾಕೆ? ನಾವು 30 ಶಾಸಕರಿದ್ದು, ನಾವು 80 ಶಾಸಕರಿದ್ದು 30 ಶಾಸಕರಿದ್ದಂತಹ JDSಗೆ ಮುಖ್ಯಮಂತ್ರಿ ಸ್ಥಾನ ಕೊಟ್ಟೆವು. ಯಾಕೆ? ಅಲ್ಲಿ ಜಾತ್ಯತೀತವಾದ ನಿಲುವಿನ ಒಂದು ಸರ್ಕಾರ ಬರಬೇಕು, ಜನರಿಗೆ ತೊಂದರೆ ಆಗಬಾರ್ದು. ಈಗ ಏನು ತೊಂದರೆ ಆಗ್ತದೆ ಅಲ್ಲ, ಇಂಥ ತೊಂದರೆ ಅವತ್ತು ಆಗಬಾರ್ದು ಅಂತೇಳಿ ಕೊಟ್ಟದ್ದು. ರಾಜ್ಯಸಭೆಗೆ ಚುನಾವಣೆ ಆಗುವ ಸಂದರ್ಭದಲ್ಲಿ ನಮಗೆ 2 ಅಭ್ಯರ್ಥಿಯಾಗಿ ಪ್ರಯತ್ನ ಪಡೋದು ಅವಕಾಶವಿದ್ದರೂ ಕೂಡ ಈ ದೇಶದ ರಾಷ್ಟ್ರಪತಿ, ಅದು ಈ ದೇಶದ ಮಾಜಿ ಪ್ರಧಾನಿ, ನಮ್ಮ ರಾಜ್ಯದ ಅತ್ಯಂತ ಗೌರವಿತವಾದಂಥ ಹಿರಿಯ ನಾಯಕರು ಮತ್ತು ನಮ್ಮ ಕರ್ನಾಟಕದ ಒಬ್ಬ ಪ್ರಧಾನ ಆಗಿದ್ದ ಸ್ವಾಭಿಮಾನಿ ವ್ಯಕ್ತಿತ್ವ ಅಂತಹ ಸನ್ಮಾನ್ಯ ದೇವೇಗೌಡ ಜಿಯವರನ್ನು BJPಯವರು ತುಮಕೂರಲ್ಲಿ ಸೋಲಿಸಿದ್ರಲ್ಲ, ಇಲ್ಲ ಸಲ್ಲದ ಅಪಪ್ರಚಾರ ಮಾಡಿ. ಅಂಥ ಮೇರು ವ್ಯಕ್ತಿತ್ವದವರು ಮತ್ತೆ ದೇಶದ ರಾಜ ಇರಬೇಕಂತೇಳಿ
ಅವತ್ತು ರಾಜ್ಯಸಭೆಗೆ ನಾವು 2ನೇ ಸೀಟ್ ಹಾಕದೆ ಅನುವು ಮಾಡಿಕೊಟ್ಟದ್ದು ಕಾಂಗ್ರೆಸ್. ಈಗ ಕಲಬುರಗಿಯಲ್ಲಿ ಖಂಡಿತವಾಗಿಯೂ ಮೇಯರ್ ಸ್ಥಾನ ನೀವು ಬಿಟ್ಟುಕೊಡ್ತೀರಿ ಅಂತ. ಅಲ್ಲ ನೋಡಿ, ಜನ ಅಲ್ಲಿ ತೀರ್ಮಾನ ಕೊಡಲಿಲ್ಲಲ್ಲ. ಅದಕ್ಕೆ ನಾನು ಕಾಂಗ್ರೆಸ್ ಮಾಡಿದಂಥ ಉಪಕಾರವನ್ನು ಖಂಡಿತವಾಗಿ ಅವರು ಮರೆಯುವುದಿಲ್ಲ ಎಂಬ ವಿಶ್ವಾಸ ನಮಗೆ ಇದೆ. ಇದು ರಾಜ್ಯಕ್ಕೆ ಅಂದಲ್ಲ, ಇದು ಬಹುಶಃ ಒಂದು ವ್ಯಕ್ತಿತ್ವ. ಉಪಕಾರ ಮಾಡಿದವರನ್ನು ಖಂಡಿತವಾಗಿ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ನಿಮ್ಮ ವಿಶ್ವಾಸ ನಮಗೆ ಅದು ವಿಶ್ವಾಸ ಇದೆ. ಆ ಉಪಕಾರವನ್ನು ಖಂಡಿತವಾಗಿ ಸ್ಮರಿಸ್ತಾರೆ ಮತ್ತು ಅದನ್ನು ನಮ್ಮ ಈ ಒಂದು ಗುಲ್ಬರ್ಗ ಮೇಯರ್ ಚುನಾವಣೆಯಲ್ಲಿ ಜನತಾದಳ 4 ಅಭ್ಯರ್ಥಿಗಳು ಕಾಂಗ್ರೆಸ್ನ 29 ಅಭ್ಯರ್ಥಿಗಳು ಬೆಂಬಲ ಮಾಡುವ ಮೂಲಕ ಇವತ್ತು ತೋರಿಸಿಕೊಡ್ತಾರೆ. ಅದು 27 ಒಂದು MP ಮತ್ತು ಒಂದು MLA.